ಹಾಯ್ ನಮಸ್ಕಾರ, ಕನ್ನಡ ಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟ್ರೈಪಾಡ್ಗಾಗಿ ಮೊಬೈಲ್ ಮೌಂಟ್ ಅನ್ನ ನಾನು ಆರ್ಡರ್ ಮಾಡಿದ್ದೀನಿ. ಅದನ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಅದು 360 ಡಿಗ್ರಿಯಲ್ಲಿ ರೊಟೇಟ್ ಆಗುತ್ತೆ. ಅದು ಯಾವ ರೀತಿ ಇದೆ ಮತ್ತೆ ಸ್ಪೆಸಿಫಿಕೇಶನ್ ಗಳು ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು ನಾನು ಅಮೆಜಾನ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನನಗೆ ಈ ರೀತಿಯ ಪ್ಯಾಕಿಂಗ್ ಅಲ್ಲಿ ಅದು ಬಂದಿದೆ. ಇದನ್ನು ನಾವು ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಓಪನ್ ಮಾಡಿದ ಕೂಡಲೇ ಈ ರೀತಿ ಇಲ್ಲಿ ನೋಡ್ಬೋದು, ಇದು ಟ್ರೈಪಾಡ್ನ ಮೌಂಟ್ ಆಗಿದೆ. ಈ ರೀತಿ ಪ್ಯಾಕಿಂಗ್ನಲ್ಲಿ ಬಂದಿದೆ. ಆನಂತರ ಇದರಲ್ಲಿ ನಮಗೆ ಒಂದು ಬಿಲ್ಲನ್ನು ಕೊಟ್ಟಿರ್ತಾನೆ. ಇದರ ಬೆಲೆ ಎಷ್ಟು ಅಂತೇಳಿ ನಾವು ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಈ ಕವರ್ನಲ್ಲಿ ಏನಿಲ್ಲ. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದರ ಕಂಪ್ನಿ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾನೆ. ಆನಂತರ ಇದರ ಬೆಲೆ ಇಲ್ಲಿ ನೋಡ್ಬೋದು, MRP ಇದ್ರ ಮೇಲೆ 799 ರೂಪಾಯಿನ ಇಲ್ಲಿ ಹಾಕಿದ್ದಾನೆ. ಜೊತೆಗೆ ಇದರಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ ಡೇಟು, ಆನಂತರ ಇದರ ಪ್ರಾಡಕ್ಟ್ನ ಡೀಟೇಲ್ಸನ್ನು ಎಲ್ಲ ನಿಮಗೆ ಇದರಲ್ಲಿ ಕೊಟ್ಟಿದ್ದಾನೆ. ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಮತ್ತೊಂದು ಕವರ್ನಲ್ಲಿ ಇದನ್ನು ಪ್ಯಾಕ್ ಮಾಡಿದ್ದಾನೆ. ಅದನ್ನು ಕೂಡ ನಾವು ಈಗ ಹೊರಗಡೆ ತಕ್ಕೊಳ್ಳೋಣ. ಇದು ನೋಡ್ಬೋದು ಫ್ರೆಂಡ್ಸ್, ಇದರ ಲುಕ್ ವೈಸ್ ಆಗಿರ್ಬೋದು, ಇದು ತುಂಬ ಚೆನ್ನಾಗಿದೆ. ಜೊತೆಗೆ ಈ ಪ್ರಾಡಕ್ಟ್ನ ಇಲ್ಲಿ ಬ್ರ್ಯಾಂಡಿಂಗ್ ನಿಮಗೆ ಅಲ್ಲಿ ಕವರ್ ಮೇಲೆ ತೋರಿಸಿದೆ ನೋಡಿ. ಈ ರೀತಿ ಇದ್ರ ಮೇಲೆ ಬ್ರ್ಯಾಂಡಿಂಗ್ ಕೂಡ ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ನೋಡ್ಬೋದು, ಯಂತ್ರ ಪ್ಲೇ ಅಂತೇಳಿ ಸ್ಕೂಲ್ ಆಫ್ ಗ್ಯಾಜೆಟ್ಸ್ ಅಂತ ಇದೆ. ಆನಂತರ ಇದು 360 ಡಿಗ್ರಿ ಇದು ರೊಟೇಟ್ ಆಗುತ್ತೆ. ಈ ರೀತಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಇದನ್ನು ಈ ರೀತಿ ತಿರ್ಸ್ಕೊಳ್ಳೋದಕ್ಕೆ ಕೊಟ್ಟಿದ್ದಾನೆ. ಈ ರೀತಿ ನೀವು ಇದನ್ನು ರೊಟೇಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲನ್ನು ನೀವು ಇದನ್ನು ಕೂರಿಸ್ಕೊಂಡ್ಬಿಟ್ಟು ಟೈಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದನ್ನು ತಿರ್ಸ್ಕೊಂಡ್ಬಿಟ್ಟು ಇದನ್ನು ನೀವು ಟೈಟ್ ಮಾಡ್ಕೋಬೋದು. ಇದನ್ನು ನೀವು ನಿಮ್ಮ ಕ್ಯಾಮ್ರಕ್ಕಾಗಿರ್ಬೋದು, ಜೊತೆಗೆ ಅಂದರೆ ಕ್ಯಾಮ್ರಾ ಟ್ರೈಪಾಡಿಗಾಗಿರ್ಬೋದು, ಅಥವಾ ನಿಮ್ಮ ನಾರ್ಮಲ್ ಮೊಬೈಲ್ ಟ್ರೈಪಾಡ್ ಏನಿರುತ್ತೆ ಅದಕ್ಕೆ ಇದನ್ನು ನೀವು ಕೂರಿಸ್ಕೋಬೋದು. ಇಲ್ಲಿ ಇದು ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ ಕೊಟ್ಟಿದ್ದಾನೆ. ಫ್ರೆಂಡ್ಸ್, ಇದು ಪೂರ್ತಿಯಾಗಿ ಪ್ಲಾಸ್ಟಿಕ್ನಿಂದ ಮಾಡಿರೋದಾಗಿದೆ. ಇದರಲ್ಲಿ ಒಂದು ನಟ್ಟು ಮತ್ತು ಇಲ್ಲಿ ಇದೆ ನೋಡಿ, ಇದನ್ನು ಮಾತ್ರ ಇದರಲ್ಲಿ ಮೆಟಲ್ ಇರೋದು, ಉಳಿದಿದ್ದೆಲ್ಲ ಪೂರ್ತಿಯಾಗಿ ಇದು ಪ್ಲಾಸ್ಟಿಕ್ ಐಟಮ್ ಆಗಿದೆ. ಆನಂತರ ಇದರ ಮೊಬೈಲನ್ನು ನೀವು ಮೌಂಟ್ ಮಾಡೋಕ್ಕೋಣೋದಾಗಿರ್ಬೋದು ಅಂದರೆ ಇಲ್ಲಿ ನೋಡ್ಬೋದು, ಈ ರೀತಿ ನೀವು ತಿರ್ಸ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲ್ನ ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ ನೀವು ತಕ್ಕಾಗ ಇದನ್ನಿಲ್ಲಿ ಕೂರಿಸ್ಕೋಬೋದು. ಇನ್ನು ಕೂರಿಸ್ಕೊಂಡ್ಬಿಟ್ಟು ಆನಂತರ ಈ ಥರ ನೀವು ಇದನ್ನು ಟೈಟ್ ಮಾಡ್ಕೋಬೋದು. ಆನಂತರ ಇಲ್ಲಿ ಮೊಬೈಲ್ನ ಗ್ರಿಪ್ಪು ಅಂದರೆ ಮೊಬೈಲ್ ಜಾರದೇ ಇರಲಿ ಅಂತೇಳಿ ಇಲ್ಲಿ ರಬ್ಬರ್ ಟೈಪು ಇದನ್ನು ಕೊಟ್ಟಿದ್ದಾನೆ. ಆದರೆ ಇದು ಕ್ವಾಲಿಟಿ, ರಬ್ಬರ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದರಿಂದ ನಮ್ಮ ಮೊಬೈಲು ಗ್ರಿಪ್ಪು ಚೆನ್ನಾಗಿ ಇಟ್ಕೊಳುತ್ತೆ. ಜೊತೆಗೆ ಇದು ಕೆಳಗಡೆ ಬೀಳೋಲ್ಲ ನಾವು ರೆಕಾರ್ಡ್ ಮಾಡುವಾಗ. ಈಗ ನನ್ನ ಹತ್ರ ಒಂದು ಟ್ರೈಪಾಡ್ನ ಮೌಂಟ್ ಇದೆ. ಆ ಟ್ರೈಪಾಡ್ನಲ್ಲಿ ಇಲ್ಲಿ ಏನು ರಬ್ಬರ್ ಇದೆ ನೋಡಿ, ನಿಮಗೆ ಇಲ್ಲಿ ತೋರಿಸಿದ್ನಲ್ಲ ನಿಮಗೆ, ಇದರ ಕ್ವಾಲಿಟಿ ಅಂದರೆ ಸ್ಪಂಜ್ ಟೈಪಿಂದ ಹಾಕಿದ್ದಾರೆ. ಅದು 1-2 ಟೈಮ್ ಯೂಸ್ ಮಾಡ್ಕೊಳೋದ್ರಲ್ಲೇ ಪೂರ್ತಿಯಾಗಿ ಕಿತ್ತೋಗಿದೆ. ಆನಂತರ ಮೊಬೈಲು ನಾನು ವಿಡಿಯೋ ರೆಕಾರ್ಡ್ ಮಾಡುವಾಗ ನನಗೆ ಬೀಳ್ತಾ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದರೆ ಇದರ ಬಿಲ್ಡ್ ಕ್ವಾಲಿಟಿ ಮತ್ತು ಗ್ರಿಪ್ ವೈಸು ಇದು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದನ್ನು ನೀವು 360 ಡಿಗ್ರಿನಲ್ಲಿ ರೊಟೇಟ್ ಕೂಡ ಮಾಡ್ಕೋಬೋದು. ಮತ್ತು ಇದನ್ನು ನೀವು 2 ರೀತಿಯಲ್ಲಿ ಕೂರಿಸ್ಕೋಬೋದು. ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು, ನೀವು ಲ್ಯಾಂಡ್ಸ್ಕೇಪ್ನಲ್ಲಿ ಏನಾದರೂ ರೆಕಾರ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ನೀವು ಕೂರಿಸ್ಕೊಂಡ್ಬಿಟ್ಟು, ಅಂದರೆ ನಿಮ್ಮ ಟ್ರೈಪಾಡ್ಗೆ ಈ ರೀತಿ ನೀವು ಮೌಂಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಅಥವಾ ನೀವು ನಿಮ್ಮ ಟಿಕ್ಟಾಕ್ ವೀಡಿಯೋಸ್ಗಳಿಗೆ ನೀವು 9:16 ಅಲ್ಲಿ ಇದನ್ನು ವಿಡಿಯೋ ಮಾಡ್ತೀರಾ ಅಂದರೆ ಉದ್ದದಾಗಿ ಇದನ್ನು ವಿಡಿಯೋ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ನೀವು ಇದನ್ನು
ಮಾನಿಟ್ರ್ ಮಾಡ್ಕೋಬೋದು. ಈಗ ನಾನು ಹೆಚ್ಚಿನದಾಗಿ ನಾನು ಲ್ಯಾಂಡ್ಸ್ಕೇಪ್ನಲ್ಲೇ ವಿಡಿಯೋ ಮಾಡೋದ್ರಿಂದ ಈ ರೀತಿ ಇದನ್ನು ಮೌಂಟ್ ಮಾಡ್ಕೊತೀನಿ. ಜೊತೆಗೆ ಇದು ಓವರಾಲ್ ಈ ಪ್ರಾಡಕ್ಟು ತುಂಬ ಸಖತ್ತಾಗಿದೆ ಫ್ರೆಂಡ್ಸ್. ಇದನ್ನು ನೀವೇನಾದರೂ ಪರ್ಚೇಸ್ ಮಾಡ್ಕೊತೀರಾ ಅಂತೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೇ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಇದರ ಬೆಲೆ ನೋಡೋದಾದರೆ 234 ರೂಪಾಯಿ ಆಗಿದೆ. ಇದು ನನಗೆ 194 ರೂಪಾಯಿ ಬಿದ್ದಿರೋದು. ಜೊತೆಗೆ ಅಡಿಷ್ನಲ್ ಆಗಿ 40 ರೂಪಾಯಿ ನನಗೆ ಡೆಲಿವರಿ ಚಾರ್ಜಸನ್ನು ಹಾಕಿದ್ದಾನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.